ನಮಸ್ಕಾರ ಸ್ನೇಹಿತರೆ. ಸತ್ಯ ಸಾಯಿ ಬಾಬಾ ಅವರ ಜನ್ಮನಾಮ ಸತ್ಯನಾರಾಯಣ ರಾಜು. ಸತ್ಯ ಸಾಯಿ ಬಾಬಾ ಅವರು ಮಹಾರಾಷ್ಟ್ರದ ಪ್ರಸಿದ್ಧ ಸಂತ ಶಿರಡಿ ಸಾಯಿ ಬಾಬಾ ಅವರ ಪುನರ್ಜನ್ಮ ಎಂದು ತಮ್ಮ ಹಕ್ಕನ್ನು ಪ್ರತಿಪಾದಿಸಿದ್ದರು. ಸತ್ಯನಾರಾಯಣ ರಾಜು ಅವರು ಈಶ್ವರಮ್ಮ ಹಾಗೂ ಪೆದ್ದ ವೆಂಕಮ್ಮ ರಾಜು ರತ್ನಾಕರಂ ಅವರಿಗೆ ಭಾರತದ ಆಂಧ್ರ ಪ್ರದೇಶ ರಾಜ್ಯದ ಪುಟ್ಟಪರ್ತಿ ಎಂಬ ಹಳ್ಳಿಯಲ್ಲಿ 1929 ನವೆಂಬರ್ 23ರಂದು ಜನಿಸುತ್ತಾರೆ. ಸಾಯಿಬಾಬಾ ನಮ್ಮಿಂದ ಅಗಲಿ ಸುಮಾರು 10 ವರ್ಷಗಳಿಂದ ಜಾಸ್ತಿಯಾಗಿದೆ. ಅವರು ನಿಧನವಾಗಿದ್ದು ಏಪ್ರಿಲ್ 24, 2011. ಆದರೆ ಅವರ ಬಗ್ಗೆ ಇತ್ತೀಚೆಗೆ ಒಂದು ಟಾಪ್ ಸೀಕ್ರೆಟ್ ಬಯಲಾಗುತ್ತಿದೆ. ಅದು ಲಕ್ಷಾಂತರ ಜನರನ್ನು ಬೆಚ್ಚಿ ಬೀಳಿಸಿದೆ. ಇದರ ಮೂಲ ಕಾರಣ ವಿಶ್ವದ ಟಾಪ್ ಸೀಕ್ರೆಟ್ ಏಜೆನ್ಸಿ ಅಂದರೆ ಅಮೆರಿಕದ CIA ಬಾಬಾ ಹಿಂದೆ ಗೂಢಾಚಾರಿಕೆ ನಡೆಸಿದ್ದು ಎಂದು ಇತ್ತೀಚೆಗೆ ಗೊತ್ತಾಗಿದೆ. ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ನಡೆಸಿದ ಸೀಕ್ರೆಟ್ ಗೂಢಾಚಾರಿಕೆಯಲ್ಲಿ ಏನೆಲ್ಲ ಬಯಲಾಗಿದೆ ಎನ್ನುವುದನ್ನು ಇವತ್ತು ನಾನು ನಿಮಗೆ ಹೇಳೋಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸಾಯಿಬಾಬಾ ವಿಷ್ಣುವಿನ 10ನೇ ಅವತಾರವಾದ ಕಲ್ಕಿ ಅವತಾರ ಆಗಿದ್ದರ. ಸಾಯಿಬಾಬಾ ಪ್ರತ್ಯೇಕ ಧರ್ಮಕ್ಕೆ ಮುಂದಾಗಿದ್ದರ. ಸತ್ಯ ಸಾಯಿಬಾಬಾ ಮಾಡುತ್ತಿದ್ದ ಪವಾಡಗಳು ನಿಜವೋ ಸುಳ್ಳೋ? ಅಮೆರಿಕದ CAI ದಾಖಲೆಯಲ್ಲಿ ಅಡಗಿರುವ ರಹಸ್ಯ ಏನು? ಇಂಥ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋ ಉತ್ತರ ಕೊಡ್ತಾ ಇದೆ. ಉದ್ದುದ್ದು ಉಂಗುರು ಕೂದಲುಗಳು, ಶಾಂತವಾದ ಮುಖ, ಮೃದು ಸ್ವಭಾವ, ಒಂದೇ ನೋಟಕ್ಕೆ ಭಕ್ತಿ ಉಕ್ಕಿ ಬರುವಂತಹ ನಗು. ಹೌದು, ಅವರೇ ಅವತಾರ ಪುರುಷ, ದೇವ ಮಾನವ, ಶಿರಡಿ ಬಾಬಾರ ಅವತಾರ ಪುಟ್ಟಪರ್ತಿಯ ಸಾಯಿಬಾಬಾ. ಇವತ್ತು ಸಾಯಿಬಾಬಾ ನಮ್ಮ ನಡುವೆ ಇಲ್ಲ. ಆದರೆ ವಿಶ್ವಾದ್ಯಂತ ಅವರ ಅನುಯಾಯಿಗಳು, ಕೋಟ್ಯಾನುಕೋಟಿ ಭಕ್ತಾದಿಗಳು ಅವರು ನಡೆಸುತ್ತಿದ್ದ ಪವಾಡಗಳ ಬಗ್ಗೆ ಈಗಲೂ ನಂಬಿಕೆಯನ್ನಿಟ್ಟುಕೊಂಡಿದ್ದಾರೆ. ಸತ್ಯ ಸಾಯಿಬಾಬಾ ಅದೆಷ್ಟೋ ಭಕ್ತರ ಪಾಲಿಗೆ ಗುರುವಾಗಿದ್ದರು, ಅದೆಷ್ಟೋ ಪಾಲರಿಗೆ ಭಗವಾನ್ ಕೂಡ ಆಗಿದ್ದರು. ಸತ್ಯ ಸಾಯಿಬಾಬಾ ತಮ್ಮ ಖಾಲಿ ಕೈಯಿಂದ ವಿಭೂತಿ, ಉಂಗುರ, ರುದ್ರಾಕ್ಷಿ, ವಾಚು, ಚಿನ್ನದ ಸರಗಳನ್ನು ತಮ್ಮ ಪವಾಡದ ಮೂಲಕ ಸೃಷ್ಟಿ ಮಾಡುತ್ತಿದ್ದರು ಹಾಗೂ ಅವುಗಳನ್ನು ಭಕ್ತರಿಗೆ ನೀಡುತ್ತಿದ್ದರು. ಭಕ್ತರು ಇದು ಬಾಬಾ ಅವರ ಪ್ರಸಾದವೆಂದು ಅವುಗಳನ್ನು ತಮ್ಮಲ್ಲಿ ಸದಾಕಾಲ ಇಟ್ಟುಕೊಳ್ಳುತ್ತಿದ್ದರು. ಇದರಿಂದ ತಮ್ಮ ಜೀವನವೇ ಬದಲಾಗುತ್ತದೆ, ತಾವು ಜೀವನದಲ್ಲಿ ಮುಂದೆ ಹೋಗುತ್ತೇವೆ ಹಾಗೂ ಉದ್ಧಾರವಾಗುತ್ತದೆ ಎಂದು ಭಕ್ತರ ಅಚಲ ನಂಬಿಕೆಯಾಗಿತ್ತು. ಇಂಥ ಎಲ್ಲ ಚಮತ್ಕಾರಗಳಿಂದ, ಪವಾಡಗಳಿಂದಲೇ ಪುಟ್ಟಪರ್ತಿ ಸಾಯಿಬಾಬಾ ಪವಾಡ ಪುರುಷ ಎಂದು ಅನಿಸಿಕೊಂಡಿದ್ದರು. ಬಾಬಾ ಅವರ ಚಮತ್ಕಾರಿ ಪವಾಡಗಳು ಹಲವಾರು ವಿವಾದಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದ್ದವು. ಬಾಬಾ ಅವರ ಪವಾಡಗಳು ಹಾಗೂ ಚಮತ್ಕಾರಗಳು ಕೇವಲ ಸಂದೇಹಾಸ್ಪದ ಕೈಚಳಕ ಹಾಗೂ ಮ್ಯಾಜಿಕ್ ಟ್ರಿಕ್ಗಳನ್ನು ಬಳಸಿ ಲಕ್ಷಾಂತರ ಭಕ್ತರನ್ನು ಮೋಸ ಮಾಡಿದ್ದರು ಎಂದು ಹಲವಾರು ಬುದ್ಧಿಜೀವಿಗಳು ಹಾಗೂ ವಿಜ್ಞಾನಿಗಳು ತಮ್ಮ ವಾದವನ್ನು ಮಂಡಿಸಿದ್ದರು. ಇಂತಹ ಊಹಾಪೋಹಗಳು ಸಾಕಷ್ಟು ಇದ್ದರೂ ಕೂಡ ಅವರ ಭಕ್ತರು ಮಾತ್ರ ಇದರ ಬಗ್ಗೆ ಕಿವಿಗೊಡಲಿಲ್ಲ. ಕಾರಣ ಸಾಯಿಬಾಬಾ ಅವರನ್ನ ಆಧ್ಯಾತ್ಮದ ಗುರು ಎಂದು ಕೋಟಿ ಕೋಟಿ ಜನರು ಸ್ವೀಕರಿಸಿ ಬಿಟ್ಟಿದ್ದರು. ಸಾಮಾನ್ಯ ಮನುಷ್ಯರಿಂದ ಹಿಡಿದು ರಾಜಕೀಯ ವ್ಯಕ್ತಿಗಳು, ಕ್ರಿಕೆಟ್ ಆಟಗಾರರು, ಸಿನಿಮಾ ತಾರೆಯರು ಹಾಗೂ ಹಲವಾರು ದೇಶ ವಿದೇಶದ ಸೆಲೆಬ್ರಿಟಿಗಳು ಅವರನ್ನ ಭಗವಾನ್ ಹಾಗೂ ಗುರು ಎಂದು ಒಪ್ಪಿಕೊಂಡಿದ್ದರು. ಬಾಬಾ ಅವರ ಪವಾಡಗಳನ್ನು ದೈವತ್ವದ ಸಂಕೇತ ಎಂದು ಜನರು ಭಾವಿಸಿದ್ದರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಬಾ ಅವರ ಪವಾಡಗಳ ಬಗ್ಗೆ 80ರ ದಶಕದಲ್ಲಿ ಚರ್ಚೆಗಳು ಪ್ರಾರಂಭವಾಗಿದ್ದವು. 90ರ ದಶಕದಲ್ಲಿ ಅವರು ತಮ್ಮ ಆಧ್ಯಾತ್ಮಿಕ ಲೋಕದಲ್ಲಿ ಉತ್ತುಂಗಕ್ಕೆ ಇರುತ್ತಾರೆ. ಇದೇ ಕಾರಣ ಅವರ ಅನುಯಾಯಿಗಳು 7 ಸಾಗರದಾಚೆ ಅಂದರೆ ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಬ್ರೆಜಿಲ್, ಮೆಕ್ಸಿಕೋ ಅಂತಹ ಹಲವಾರು ದೇಶಗಳಲ್ಲಿ ಲಕ್ಷಾಂತರ ಭಕ್ತರು ಹುಟ್ಟಿಕೊಳ್ಳುತ್ತಾರೆ. ಇದರಿಂದ ವಿಚಲಿತಗೊಂಡ ಅಮೆರಿಕದ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂದರೆ CIA ಸಾಯಿಬಾಬಾ ಅವರ ಹಿಂದೆ ಬೀಳುತ್ತದೆ. ಇದು ಯಾವ ರೀತಿ ಎಂದರೆ ಭಾರತೀಯರಿಗಾಗಲಿ, ಭಾರತೀಯ ಗುಪ್ತಚರ ಸಂಸ್ಥೆಗಾಗಲಿ ಹಾಗೂ ಆಗಿನ ಸರ್ಕಾರಕ್ಕೂ ಆಗಲಿ ಸ್ವಲ್ಪವೂ ಅರಿವಿರುವುದಿಲ್ಲ. ಅವರ ಜೀವನದ ಆಧ್ಯಾತ್ಮಿಕ ಚಿಂತನೆ, ಅವರ ಪವಾಡಗಳು, ಚಮತ್ಕಾರಗಳು, ಜನರಿಗೆ ಮಾಡುತ್ತಿರುವ ಸಮಾಜ ಸೇವೆ, ಈ ಎಲ್ಲ ಮಾಹಿತಿಗಳನ್ನು CIA ಕಲೆ ಹಾಕುತ್ತದೆ. ಈ ರೀತಿ ಪುಟ್ಟಪರ್ತಿ ಸಾಯಿಬಾಬಾ ಅವರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಸೀಕ್ರೆಟ್ ಆಗಿ ಅವರು ಪಡೆದುಕೊಳ್ಳುತ್ತಾರೆ.
ಪುಟ್ಟಪರ್ತಿ ಸಾಯಿಬಾಬಾ ಅದೇಗೆ ಇಷ್ಟೊಂದು ಅನುಯಾಯಿಗಳನ್ನು ಪಡೆದುಕೊಂಡರು, ಅವರ ಪವಾಡಗಳನ್ನು ಹೇಗೆ ಮಾಡುತ್ತಾರೆ ಎನ್ನುವುದರ ಬಗ್ಗೆ ದೀರ್ಘವಾಗಿ ಸಂಶೋಧನೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಈ ರೀತಿ ರಿಸರ್ಚ್ ಮಾಡಿದ್ರಿಂದ ಸಿಐಎಗೆ ಹಲವಾರು ಮಾಹಿತಿಗಳು ದೊರಕುತ್ತವೆ. ಆದರೆ ಇದರ ಹಿಂದೆ ಮುಖ್ಯ ಕಾರಣ ಸಿಐಎ ಏಜೆಂಟ್ಗಳು ಪುಟ್ಟಪರ್ತಿಯಲ್ಲೇ ವರ್ಷಾನುಗಂಟಲೆ ಬೀಡು ಬಿಟ್ಟಿದ್ದರು ಎಂದು ನಂಬಲಾಗಿದೆ. ಆದರೆ ಇದರ ಬಗ್ಗೆ ಯಾರಿಗೂ ಕೂಡ ಸುಳಿವು ಇರುವುದಿಲ್ಲ. ಆದರೆ ಬಾಬಾ ನಿಧನ ಹೊಂದಿದ 10 ವರ್ಷಗಳ ನಂತರ ಅವರಿಗೆ ಸಂಬಂಧಪಟ್ಟಂತಹ 80 ಲಕ್ಷಕ್ಕಿಂತ ಹೆಚ್ಚು ದಾಖಲೆಗಳನ್ನು ಅವರು ಇತ್ತೀಚೆಗೆ ಬಹಿರಂಗಪಡಿಸಿದ್ದಾರೆ. ಅಷ್ಟಕ್ಕೂ ಅಮೆರಿಕ ಸೀಕ್ರೆಟ್ ಏಜೆನ್ಸಿ ಸಿಐಎ ಗೂಢಾಚಾರಿಕೆ ನಡೆಸಿದ್ದು ಯಾಕೆ? ಇವರಿಗೆ ಸಿಕ್ಕಂತ ಸತ್ಯಾಂಶಗಳೇನು? ಸಿಐಎಯಿಂದ ಬಹಿರಂಗಪಟ್ಟಂತಹ ದಾಖಲೆಗಳ ಪ್ರಕಾರ ಸತ್ಯ ಸಾಯಿಬಾಬಾ ಹೊಸ ಧರ್ಮವನ್ನು ಸ್ಥಾಪಿಸಲು ಮುಂದಾಗಿದ್ದರು ಎಂದು ಗೊತ್ತಾಗುತ್ತದೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಮೆರಿಕದ ಸಾವಿರಾರು ಜನರು ಸತ್ಯ ಸಾಯಿಬಾಬಾ ಅವರನ್ನು ಫಾಲೋ ಮಾಡಲು ಪ್ರಾರಂಭಿಸಿದ್ದರು ಮತ್ತು ಎಷ್ಟೋ ಜನ ಕ್ರೈಸ್ತ ಧರ್ಮದ ಅನುಯಾಯಿಗಳು ಹಿಂದೂ ಧರ್ಮವನ್ನು ಪಾಲಿಸಲು ಪ್ರಾರಂಭಿಸಿದ್ದರು. ಈ ಒಂದು ಮಾಹಿತಿ ಅಮೆರಿಕದ ಸಿಐಎ ಏಜೆನ್ಸಿಗೆ ನಡುಕು ಹುಟ್ಟು ಮಾಡಿತ್ತು. ಸತ್ಯ ಸಾಯಿಬಾಬಾ ಅವರಿಗೆ 1999ರಲ್ಲಿ ಅಂದಾಜು 22 ಮಿಲಿಯನ್ ಕ್ರಿಯಾಶೀಲ ಬೆಂಬಲಿಗರು ಇದ್ದರು ಎಂದು ಈ ದಾಖಲೆಗಳು ನೀಡುತ್ತವೆ. ಆದರೆ ಒಂದು ದಾಖಲೆಯ ಪ್ರಕಾರ ಅವರ ಅನುಯಾಯಿಗಳ ಸಂಖ್ಯೆ ಇದಕ್ಕಿಂತ ಜಾಸ್ತಿಯಾಗಿತ್ತು ಎಂದು ನಂಬಲಾಗಿದೆ. ಆದರೆ ಅಧಿಕೃತವಾಗಿ ಸದಸ್ಯವನ್ನು ಪಡೆಯದೇ ಇದ್ದುದರಿಂದ ಕರಾರುವಕ್ಕಾದ ಸಂಖ್ಯೆಯನ್ನು ಪತ್ತೆ ಹಚ್ಚುವುದು ಸಾಧ್ಯವಾಗಿರಲಿಲ್ಲ. ಸತ್ಯ ಸಾಯಿಬಾಬಾ ಅವರ ಸಂಸ್ಥೆಯ ದಾಖಲೆಯ ಪ್ರಕಾರ ಪ್ರಪಂಚಾದ್ಯಂತ ಸುಮಾರು 12,000 ಸತ್ಯ ಸಾಯಿಬಾಬಾ ಕೇಂದ್ರಗಳಿವೆ. ಅವುಗಳು ಕೂಡ 121 ದೇಶಗಳಲ್ಲಿ ಹರಡಿಕೊಂಡಿವೆ. ಹಾಗೆಯೇ ಸತ್ಯ ಸಾಯಿಬಾಬಾ ಅವರು ತಮ್ಮ ಪವಾಡಗಳ ಮೂಲಕವೇ ಜನರನ್ನು ಸೆಳೆಯುತ್ತಿದ್ದರು ಎಂದು ಮಾಹಿತಿ ನೀಡಿದೆ. ಅವುಗಳ ಪವಾಡಗಳು ಕೂಡ ನಿಜವಾಗಿತ್ತು ಎಂದು ಸಿಐಎ ಸ್ಪಷ್ಟನೆ ನೀಡಿದೆ. ಆದ್ದರಿಂದಲೇ ಅವರ ಅನುಯಾಯಿಗಳು ಹಾಗೂ ಭಕ್ತರು ಅವರನ್ನು ವಿಷ್ಣುವಿನ 10ನೇ ಅವತಾರವಾದಂತಹ ಕಲ್ಕಿ ಎಂದೇ ನಂಬಿದ್ದರು. ಹಾಗೆಯೇ ಪುಟ್ಟಪರ್ತಿ ಸಾಯಿಬಾಬಾ ಅಮೆರಿಕದಲ್ಲಿ ಕ್ರೈಸ್ತ ಧರ್ಮಕ್ಕೆ ಸೆಡ್ಡು ಹೊಡೆಯಲು ಒಂದು ಪ್ರತ್ಯೇಕ ಧರ್ಮವನ್ನು ಮಾಡಬೇಕೆಂದು ನಿರ್ಧರಿಸಿದ್ದರು. ಅಲ್ಲಿನ ಜನರನ್ನು ಎಳೆಯಲು ಅವರು ಪ್ರಾರಂಭಿಸಿದ್ದರು. ಹೀಗೆಂದು ಸಿಐಎ ತನ್ನ ಗುಪ್ತಚರ ವರದಿಯಲ್ಲಿ ವಿಚಾರವನ್ನು ಬಹಿರಂಗಪಡಿಸಿದೆ. ಇದೇ ರೀತಿ ಅಮೆರಿಕದ ಸಿಐಎ ಗುಪ್ತಚರ ವರದಿ ಹಿಂದೆ ವಿವೇಕಾನಂದರ ಹಿಂದೂ ಕೂಡ ಬಿದ್ದಿತ್ತು ಎಂದು ಗೊತ್ತಾಗಿದೆ. ಇದೇ ರೀತಿ ಅಮೆರಿಕದ ಈ ಸಿಐಎ ಏಜೆನ್ಸಿ 1946ರ ಆಸುಪಾಸಿನಲ್ಲಿ ಸುಭಾಷ್ ಚಂದ್ರ ಹಿಂದೆ ಕೂಡ ಬಿದ್ದಿತ್ತು ಎನ್ನುವ ಮಾಹಿತಿ ಇತ್ತೀಚೆಗೆ ಸ್ಫೋಟಗೊಂಡಿದೆ. ಸ್ನೇಹಿತರೆ, ಇದರಿಂದ ನಿಮಗೆ ಏನು ಅರ್ಥ ಆಗುತ್ತದೆ? ಯಾಕೆ ಅಮೆರಿಕ ಪದೇ ಪದೇ ಹಿಂದೂ ಧರ್ಮವನ್ನು ಪೋಷಿಸುವ ಹಾಗೂ ಪ್ರಚಾರ ಮಾಡುವಂತಹ ಇಂತಹ ಮಹಾನ್ ಸಂತರ, ಮಹಾನ್ ಗುರುಗಳ ಹಿಂದೆ ಬೀಳಲು ಕಾರಣವೇನು? ನಿಮಗೆ ಇದರಿಂದ ಏನು ಅರ್ಥ ಆಗುತ್ತೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮುಂದಿನ ಸಂಚಿಕೆಗಳಲ್ಲಿ ವಿವೇಕಾನಂದ್ ಹಾಗೂ ಸುಭಾಷ್ ಚಂದ್ರ ಬಗ್ಗೆ ಕೆಲವು ವರದಿಗಳನ್ನು ಪ್ರಸ್ತುತಪಡಿಸಲು ನಾನು ಇಚ್ಛೆ ಪಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.